ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭ ವಿಶೇಷ ರೀತಿಯ ಆಕರ್ಷಕ ವೇಷಧಾರಿಯಾಗಿ ಕಾಣಿಸಿಕೊಳ್ಳುವಂತಹ ರವಿ ಕಟಪಾಡಿ ಅವರು ವೈದ್ಯರ ಸಲಹೆಯ ಮೇರೆಗೆ ಈ ಬಾರಿಯ ಅಷ್ಟಮಿಗೆ ವೇಷವನ್ನು ಧರಿಸಿರಲಿಲ್ಲ. ಆದರೂ ಇದೀಗ ಮತ್ತೆ ಸಹಾಯ ಹಸ್ತ ನೀಡಿ ಹೀರೋ ಎನಿಸಿಕೊಂಡಿದ್ದಾರೆ. ಹೌದು, ತಮಗೆ ಸನ್ಮಾನ ಸಂದರ್ಭ ಲಭಿಸಿದ ಗೌರವಧನದ ಹಣವನ್ನ ರವಿ ಫ್ರೆಂಡ್ಸ್ ಕಟಪಾಡಿ ತಂಡದ ಸದಸ್ಯನ ವೈದ್ಯಕೀಯ ತುರ್ತು ಚಿಕಿತ್ಸೆಗೆ ಕಿನ್ನಿಮುಲ್ಕಿ ಕನ್ನರ್ಪಾಡಿಯಲ್ಲಿ ತಾನು ಆರಾಧಿಸಿಕೊಂಡು ಬರ್ತಾ ಇರುವ ಜೋಡು ಪಂಜುರ್ಲಿ ದೈವಸ್ಥಾನದಲ್ಲಿ 2 ಲಕ್ಷ ರೂಪಾಯಿ ಹಣವನ್ನು ನೀಡಿ ರವಿ ಕಟಪಾಡಿ ಅವರು ಮಾನವೀಯತೆಯನ್ನು ಮೆರೆದಿದ್ದಾರೆ. ಈ ಬಗ್ಗೆ ನಮ್ಮ ಕುಡ್ಲ ವಾಹಿನಿ ಜೊತೆ ಮಾತನಾಡಿದವರು, ಪ್ರತಿ ವರ್ಷ ಅನಾರೋಗ್ಯ ಪೀಡಿತ ಅಶಕ್ತ ಬಡ ಮಕ್ಕಳ ವೈದ್ಯಕೀಯ ಚಿಕಿತ್ಸೆಗೆ ಮಾತ್ರ ಅಷ್ಟಮಿ ವೇಷದಿಂದ ಸಂಗ್ರಹಿತ ಹಣವನ್ನು ನೀಡ್ತಾ ಬಂದಿದ್ದೇನೆ. ಆದರೆ ಈ ಬಾರಿ ವೇಷ ಹಾಕದಿದ್ದರೂ ಅನಿವಾರ್ಯವಾಗಿ ನಮ್ಮ ತಂಡದ ಸದಸ್ಯರಾಗಿರುವ ಹಿನ್ನೆಲೆ ಯುವಕ ಆದಿತ್ಯ ಕೋಟ್ಯನ್ಗೆ ತುರ್ತು ವೈದ್ಯಕೀಯ ಚಿಕಿತ್ಸೆಗೆ ಹಣವನ್ನು ನೀಡಿದ್ದೇವೆ. ಈತ ಕಾರ್ಕಳ ಅತ್ತೂರು ಬಳಿ ಲಾರಿ ಬೈಕ್ ರಸ್ತೆ ಅಪಘಾತಕ್ಕೊಳಗಾಗಿ ಮಣಿಪಾಲ ಕೆಎಂಸಿ ಆಸ್ಪತ್ರೆಯಲ್ಲಿ ಕಳೆದ 1 ತಿಂಗಳಿನಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ನಾನು ನಂಬಿರುವ ಮನೆ ದೇವರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಆದಷ್ಟು ಬೇಗ ಆದಿತ್ಯ ಕೋಟ್ಯನ್ ಗುಣಮುಖರಾಗಲಿ ಎಂದು ಪ್ರಾರ್ಥಿಸ್ತೇನೆ ಅಂತ ಹೇಳಿದರು. ನಾವು ನಮಗೊಂಡು ಬಂದಂಥ ದೈವಸ್ಥಾನದಲ್ಲಿ ನಾವು ನಮ್ಮ ಜೊತೆಗೆ ಇದ್ದ ಹುಡುಗ ನಮ್ಮ ಟೀಮ್ನವನೇ ಆದಿತ್ಯ ಕೋಟ್ಯನ್ ಅಂತ ಒಂದು ಅಪಘಾತಾಗಿ ಮಣಿಪಾಲ್ ಹಾಸ್ಪಿಟಲಲ್ಲಿ ಇದ್ದಾನೆ. ಹಾಗಾಗಿ ನಾವು ನಿಜವಾಗ್ಲೂ ಅವನು ಇಲ್ಲಿ ತನಕ ಸಣ್ಣ ಮಕ್ಕಳಿಗೆ ಅಂತಲೇ ನಾವು ಕೊಡ್ತಾ ಬಂದಿದ್ದೇವೆ. ಆದರೆ ಅವನು ಸಣ್ಣ ವಯಸ್ಸಿನಲ್ಲೇ ನಮ್ಮ ಜೊತೆ ನಮ್ಮ ಟೀಮಲ್ಲಿ ಇದ್ದಾನೆ. ಹಾಗಾಗಿ ನಾವು ನಮ್ಮ ಈ ಸನ್ನಿಧಾನದಲ್ಲಿ ಜೋಡು ಪಂಜಿರಲಿ ವರ್ತೆ ಪಂಜಿರಲಿ ಬೈಕಾಡ್ತಿ ಅಮ್ಮನವರ ರಾಹುಲಿಗೆ ಚೌಂಡಮ್ಮನವರ ಸನ್ನಿಧಾನದಲ್ಲಿ ನಾವು ಇವತ್ತಿನ ದಿನ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ನಾವು 2 ಲಕ್ಷ ರೂಪಾಯಿಯನ್ನು ಅವನ ತಂದೆಯ ಕೈಗೆ ನಾವು ಹಸ್ತಾಂತರಿಸಿದ್ದೇವೆ. ಆದಷ್ಟು ಬೇಗ ಅವನು ಗುಣಮುಖನಾಗಿ ಈ ಸನ್ನಿಧಾನಕ್ಕೆ ಬರಲಿ ಅಂತೇಳಿ ನಾವು ದೇವರ ಹತ್ರ ಪ್ರಾರ್ಥಿಸಿದ್ದೇವೆ. ವೇಷ ಹಾಕಲಿಲ್ಲ, ಸ್ಕ್ಯಾನರ್ ಕಳಿಸಲಿಲ್ಲ, ಫಂಡ್ ಕೊಡಿ ಅಂತ ಯಾರ ಹತ್ರ ಕೇಳಲಿಲ್ಲ. ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ಒಂದು ಆಸೆ ಇತ್ತು, ಅವನಿಗೆ ಏನಾದರೂ ಕೊಡೋದಿದ್ದರೆ ನಮ್ಮ ಸನ್ನಿಧಾನದಲ್ಲಿ ಕೊಡುವ ಹಾಗೆ ಮಾಡು ದೇವರೇ ಅಂತ ನಾನು ದೇವರಲ್ಲಿ ಕೇಳ್ಕೊಂಡಿದ್ದೇನೆ. ಅಲ್ಪ ಸ್ವಲ್ಪ ಹಣ, ಆನಂತರ ನನಗೆ ಸನ್ಮಾನದಲ್ಲಿ ಆದ ಹಣವನ್ನೆಲ್ಲ ಒಟ್ಟು ಸೇರಿಸಿ ಯಾವುದೊಂದು ಮಕ್ಕಳಿಗೆ ಕೊಡಬೇಕಂತ ಕಾಯ್ತಾ ಇದ್ದೆ. ಆದರೆ ಇವನ ಪರಿಸ್ಥಿತಿ ನೋಡಿದಾಗ ತುಂಬ ಬೇಜಾರಾಯಿತು. ಹಾಗಾಗಿ ನಾನು ಈ ಸಲ ಫಸ್ಟ್ ಟೈಮ್ ಅಂದರೆ ಇಷ್ಟು ದೊಡ್ಡ ಹುಡುಗನಿಗೆ ನಾನು ಈ ಸನ್ನಿಧಾನದಲ್ಲಿ ಕೊಟ್ಟದ್ದು.